ಹಾಯ್ ಫ್ರೆಂಡ್ಸ್, ನಾನಿವತ್ತು ನನ್ನ ಅಕ್ಕನ ಪಾರ್ಲರಿಗೆ ಬಂದಿದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲು ನಗಾಡುವುದೇ ಕಾಣ್ಬೋದು. ಓಕೆ, ನೋಡುವ ಬನ್ನಿ. ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಸೋಕು ಬೈದನೆ ತೆಗೆದು ಆರೆ ಮಂತೀನಿ ಆರೆ ಎದುರು ಮಾತ್ರ ಅಂದ್ರೆ ಎದುರು ಮಾತ್ರ ಯುವ ದೇವರ ಪಡಿ ಖುಷಿ ಇಂಚನೆ ನಮ್ಮ ಪಾತ್ರ ವೀಡಿಯೋ ಅಂತ ಖುಷಿ ಆಗ್ತದೆ ಜನಕ್ಕೆ ಐಕಂದ್ರೆ ಅಡಿಗೆ ತೂಕುಂಡಾಗ ತೂಕು ಜರೂರಿಲ್ಲ. ಎಲ್ಲಿ ಸೌಂಡ್ ಕೇಳಲಿಕ್ಕೆ ಇರ್ತದೆ. ಯಾವ ಸೌಂಡ್? ಅದು ಪರವಾಗಿಲ್ಲ, ಅದು ನಾನು ಕಟ್ ಮಾಡ್ತೇನೆ. ಅವು ಇನ್ನೂ ಮಾಡ್ತಾನ ಡ್ರೈ ಶೀತ ಶೀತ ಉಂಟದೆ ನಾನಿಲ್ಲಿ ಹೇಳ್ತಾ ಇದ್ದೇನೆ, ಇನ್ನು 3 ತಿಂಗಳು ಬರಬಾರ್ದು ಹೇಳಿ ಫುಲ್ ಕೂದಲು ಕಟ್ ಮಾಡ್ತಿದ್ದಾರೆ ಅಕ್ಕ ಅಂತ. ಕೈ ಕಾಲ ಆಗ್ತಲಿ ಕಟ್ ಮಾಡ್ತೀನಿ. ಸೆಟ್ಟಿಂಗ್ ಒಂದು ಬೇರೆ ಓಪನ್ ಸೆಟ್ಟಿಂಗ್ ಐಸ್ ಕ್ರೀಮ್ ಕನ್ಪಾನೆ ಅಕ್ಕ. ಐಸ್ ಕ್ರೀಮ್ ಬೆಚ್ಚ ಅಂತ ಎಂತ ಪುಂಡಿಯ ಪುಂಡಿ ಎಲ್ಲರಿಗೆ ಒಂದೊಂದು ಪುಂಡಿ, ಜಾಸ್ತಿ ಬೇಡ. ಬರ್ತದ ಪುಂಡಿ ಉಂಟು, ಅದ್ರಲ್ಲಿ ಉಂಟು ಎಲ್ಲರಿಗೂ. ಅದೆಂತ ಮಸಾಲೆ ಪುಂಡಿ? ಐಸ್ ಕ್ರೀಮ್ ಅಲ್ಲ, ಪುಂಡಿ ಆಯ್ತಾ? ಎಷ್ಟು ಉಂಟು? 1 2 3 4 ಉಂಟು. ಮುನ್ನಿಗೆ ಉಂಟು ಒಂದು ಐಸ್ ಕ್ರೀಮ್ ತಿನ್ಲಕ್ಕ ಆಪಜಿ ನೀಡು ಇನಿ ಕಾಟೊಂದು ಪಪ್ಪ ಎಲ್ಲರದು ಬಿಡುತ್ತೆ. ಏ ಪಲಾವೇನೆ ಬಂತು ನಾನು ಎಲ್ಲರದು ಬಿಡುತ್ತೆ. ಒಬ್ಬ ಇನ್ನು ಮೂವನ ದಾದನ ಆಗ್ತದೆ. ಮಾತೆಲ್ಲ ಬರೋದಿಲ್ಲ ರೀ, ಮಾತೆಲ್ಲ ಮಾತಾ ಕ್ವೀನ್ ಹಾಕುಲು, ಬ್ಯೂಟಿ ಕ್ವೀನ್ ಹಾಕುಲು ಅಲ್ಲ ಕಮ್ಮಿ ಇದ್ದಾರೆ ಇಟ್ಲ. ಅಕ್ಕನ ಪಾರ್ಲರ್ಗೆ ಬಂದರೆ ಉಂಟಲ್ಲ ಒಳ್ಳೆ ಟೈಮ್ ಪಾಸ್ ಆಗ್ತದೆ, ದಿನ ಓದೋದೇ ಗೊತ್ತಾಗೋದಿಲ್ಲ. ಇಂಚು ಸೈಡ್ ಕ್ಯಾಮರಾ ಇಡ್ತಿಲ್ಲ, ಕ್ಯಾಮರಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್ ಬಾಯ್.